ಪಂಪಲ್ನಿಂದ ನಂತೂರಿಗೆ ತೆರಳುವಂತಹ ರಾಷ್ಟ್ರೀಯ ಹೆದ್ದಾರಿ ಬದಿಯ ಕೆಲವೆಡೆ ಸದ್ಯ ಕಸದ ಕೊಂಪೆಯಾಗಿ ಪರಿಣಮಿಸಿದೆ. ಇದು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವಂತಹ ಜಾಗವ ಅಥವಾ ಕಸವನ್ನ ಹಾಕಲಿಕ್ಕೆ ಇರುವಂತಹ ಜಾಗವ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಮೂಡುತ್ತೆ. ಸದ್ಯ ಈ ಭಾಗದಲ್ಲಿ ರಸ್ತೆ ಅಗಲೀಕರಣವಾಗ್ತಾ ಇದೆ. ಖಾಲಿ ಜಾಗದಲ್ಲಿ ಕಸದ ರಾಶಿ ಸಹಿತ ತ್ಯಾಜ್ಯಗಳನ್ನು ಹಾಕಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬದಿ ತ್ಯಾಜ್ಯ ಕೊಂಪೆಯಾಗಿ ಪರಿಣಮಿಸಿದೆ. ಇಲ್ಲಿ ತ್ಯಾಜ್ಯ ಹಾಕುವವರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಇದು ಪಂಪಲ್ನಿಂದ ನಂತೂರು ಹೋಗುವಂತಹ ಹೆದ್ದಾರಿಯ ನಂತೂರಿಗೆ ತಲುಪುವಂತಹ ಸಂದರ್ಭ ಏನ್ ಜಾಗ ಸಿಗುತ್ತೆ, ಒಂದಷ್ಟು ಅಗಲೀಕರಣ ಮಾಡಿದ್ದಾರೆ. ಅಲ್ಲಿ ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಜಾಗದಲ್ಲಿ ಅಲ್ಲಿ ತ್ಯಾಜ್ಯದ ಕೊಂಪೆಯಾಗಿ ಬಿಟ್ಟಿದೆ. ಎಲ್ಲರೂ ಕೂಡ ಅಲ್ಲಿ ಒಂದಷ್ಟು ವೇಸ್ಟ್ಗಳನ್ನ, ಕೆಲವರು ಮನೆ ರಿಪೇರಿ ಮಾಡುವಂತಹ ಸಂದರ್ಭ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಏನು ತ್ಯಾಜ್ಯಗಳು ಉಳಿಯುತ್ತೆ ಅದೆಲ್ಲವನ್ನ ತಂದು ಅಲ್ಲಿ ಸುರಿದಿದ್ದಾರೆ. ಇದು ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಅದು ಒಂದು ರೀತಿ ತ್ಯಾಜ್ಯ ಕಂಪ್ಲೀಟ್ ಆಗಿ ಅಲ್ಲಿ ಒಂದು ರೀತಿ ದುರ್ವಾಸನೆ ಬರ್ತಾ ಇರುವಂತದ್ದು, ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತು ಇದನ್ನು ತೆರವು ಮಾಡುವಂತಹ ಕಾರ್ಯ ಕೂಡ ಪಾಲಿಕೆಯಿಂದ ಆಗಿಲ್ಲ. ಜನರು ಹಾಕಿದ್ದಾರೆ, ಪಾಲಿಕೆ ಕೂಡ ಇದನ್ನು ತೆರವುಗೊಳಿಸುವಂತಹ ಗೋಜಿಗೆ ಹೋಗಿಲ್ಲ. ಪ್ರಮುಖವಾಗಿ ಜನರು ಹಾಕುವಂಥದ್ದು ಕೂಡ ತಪ್ಪು. ಆದರೆ ಇಂತಹ ಜಾಗಗಳನ್ನು ಹೀಗೆ ಬಿಟ್ಟರೆ ಅದು ಬ್ಲ್ಯಾಕ್ ಸ್ಪಾಟ್ ಆಗಿ ಬಿಡುತ್ತೆ ಮತ್ತು ಅಲ್ಲೇ ಜನರು ತಂದು ಹೆಚ್ಚಾಗಿ ಹಾಕ್ತಾರೆ. ಹಾಗಾಗಿ ಆ ಕಸದ ರಾಶಿಯಲ್ಲಿ ಹಾಕದಂತೆ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಸದ್ಯ ಜನರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಓಡಾಡುವಂತಹ ಹೆದ್ದಾರಿ ಇದು. ನಾವು ಪ್ರತಿ ಬಾರಿಯೂ ಕೂಡ ಏನಾದರೂ ಸಮಸ್ಯೆಗಳಾದಾಗ ಸರ್ಕಾರಕ್ಕೆ ನಾವು ಒಂದಷ್ಟು ಬೈತೇವೆ. ಇಲ್ಲಿ ತ್ಯಾಜ್ಯದ ರಾಶಿ ಇದೆ, ಇಲ್ಲಿ ಈ ರೀತಿಯಾದಂಥ ನೀರು ನಿಲ್ತಾ ಇದೆ, ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ರೋಗ ರುಜಿನಗಳು ಬರ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡ್ತೇವೆ. ಆದರೆ ನಾವು ಕೂಡ ಇದೇ ರೀತಿ ಕಸದ ರಾಶಿಯನ್ನು ಹೀಗೆ ಹೆದ್ದಾರಿಯಲ್ಲಿ ತಂದು ಹಾಕಿದ್ರೆ ರೋಗ ಬರದೆ ನೀರು ಹೋಗುವಂಥದ್ದಾದ್ರೂ ಹೇಗೆ? ಇವೆಲ್ಲವೂ ಕೂಡ ನಮ್ಮ ತಪ್ಪಿನಿಂದಲೇ ಕೆಲವೊಂದು ಸರಿ ಆಗುತ್ತೆ. ಜನರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ.